ನಾಟಿಕಲ್ ಮಂಗಳೂರು ಇದರ ನುರಿತ ತಜ್ಞ ವೈದ್ಯರ ತಂಡದವರಿಂದ ಹಾಗೂ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ಉಚಿತ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನು ಇಂದು ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದ ನೇತೃತ್ವದಲ್ಲಿ ಇವರ ದಶಮಾನೋತ್ಸವದ ಪ್ರಯುಕ್ತ ಇಂದು ಇಲ್ಲಿ ನಡೆಯಲಿದೆ. ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್ ಮಂಗಳೂರು ಇದರ ವೈದ್ಯರ ತಂಡದವರಿಂದ ಕೋವಿಡ್-19 ಬೂಸ್ಟರ್ ಲಸಿಕಾ ಶಿಬಿರವನ್ನು ಇಂದು ಈ ಕಾರ್ಯಕ್ರಮದಲ್ಲಿ ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮವು ನಿಮ್ಮ ಮುಂದಕ್ಕೆ ನಡೆಯಲಿದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ಆತ್ಮಶಕ್ತಿ ವಿದ್ಯುದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್, ಅದೇ ರೀತಿ ಉದ್ಘಾಟನಾ ಸಮಾರಂಭವನ್ನು ಶಿರಡಿ ಸಾಯಿಬಾಬಾ ಮಂದಿರ ಇದರ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತಹ ಸುರೇಶ್ ಕೆಪಿ ಅವರು, ಅದೇ ರೀತಿ ಅತಿಥಿಗಳಾಗಿ ಬಂದಿರುವಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಸಂಘದ ಆತ್ಮಶಕ್ತಿ ಸಹಕಾರಿ ಸಂಘದ ನಿರ್ದೇಶಕರುಗಳನ್ನು ಅಭಿನಂದಿಸುತ್ತಾ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಸಹಕಾರ ರತ್ನ ಚಿತ್ತರಂಜನರ ಅನುಗ್ರಹ ಬಹಳ ಪ್ರಾಧಾನ್ಯವಾಗಿರುವಂತದ್ದು. ಪರಮಾತ್ಮನ ಸ್ಮರಣೆ ಮಾಡಲು ಬರುತ್ತಿದ್ದಾರೆ ನಮ್ಮ ಸಂಘದ ಸಿಬ್ಬಂದಿಗಳು. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಶಿವಗಿರಿಶಿಖರಾಗ್ರೇ ದಿವ್ಯಪದ್ಮಾಸನಸ್ಥಂ ವರದಮಭಯಹಸ್ತಂ ಪಾಪವಿಧ್ವಂಸಪಾದಂ ಸ್ವಚಲನಿಕರಸೇವ್ಯಂ ಚಾರುಕಾರುಣ್ಯನೇತ್ರಂ ಕಲಿಕಲುಷವಿನಾಶಂ ನೌಮಿ ನಾರಾಯಣಾಖ್ಯಂ ನೌಮಿ ನಾರಾಯಣಾಖ್ಯಂ. ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಬಂದಿರುವ ಅತಿಥಿಗಳನ್ನು ಕೇಳಿಕೊಳ್ಳುತ್ತಾ, ಅದೇ ರೀತಿ ಸಂಘದ ನಿರ್ದೇಶಕರಾದಂತಹ ದಿವಾಕರ ಬಿಪಿ ಉಮಾವತಿ, ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ರಿಜಿಸ್ಟ್ರಾರ್ ಮಾಡೂರು ಕೋಟೆಕಾರ್ ಇದರ ಜಂಟಿ ಸಹಯೋಗದೊಂದಿಗೆ ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಿಕಲ್ ಮಂಗಳೂರು ಇದರ ನುರಿತ ತಜ್ಞ ವೈದ್ಯ ತಂಡದವರಿಂದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಹಾಗೂ ಉಚಿತ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್ ಮಂಗಳೂರು ಇದರ ನುರಿತ ವೈದ್ಯರ ತಂಡದವರಿಂದ ಕೋವಿಡ್-19 ಬೂಸ್ಟರ್ ಡೋಸ್ ಲಸಿಕಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಸಂಘದ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಲಾರ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸಂಘದ ನಿರ್ದೇಶಕರಾದಂತಹ ದಿವಾಕರ ಬಿಪಿ ಸರ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರೊಫೆಸರ್ ಹಾಗೂ HOD ಮಕ್ಕಳ ವಿಭಾಗ ಕನಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಡಾಕ್ಟರ್ ಸಂಶಾದ್ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸಂಘದ ನಿರ್ದೇಶಕರಾಗಿರುವಂತಹ ರಂಗನಾಥ್ ಸನಿಲ್ ಸರ್ ಅವರು ಹೂ ನೀಡಿ ಶಾಲೆ ಹೊರಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ರಿಜಿಸ್ಟ್ರಾರ್ ಇದರ ಆಡಳಿತ ಮುಕ್ತೇಶ್ವರರಾದ ಶ್ರೀ ಸುರೇಶ್ ಕೆಪಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಉಮಾವತಿ ಮೇಡಮ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅತಿಥಿಯಾದ ಅಯ್ಯಪ್ಪ ಸ್ವಾಮಿ ಮಂದಿರ ಗುರುಸ್ವಾಮಿ ಇದರ ಶ್ರೀ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸಂಘದ ಸದಸ್ಯರಾಗಿರುವ ನಾಗೇಶ್ ಶೆಟ್ಟಿ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇವರು ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸಂಘದ ಸ್ಥಾಪಕ ಸದಸ್ಯರಾಗಿರುತ್ತಾರೆ. ಹಾಗೂ ಇನ್ನೂರು ಅತಿಥಿಯಾದ ಹಾಗೂ ಸಂಘದ ನಿರ್ದೇಶಕರಾದ ಶ್ರೀ ಆನಂದ್ ಎಸ್ ಕೊಂಡಾನ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಖಾಧಿಕಾರಿಯಾಗಿರುವಂತಹ ಸೌಮ್ಯಲತಾ ಮೇಡಮ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಂಘದ ನಿರ್ದೇಶಕರಾದ ಶ್ರೀ ರಮನಾಥ್ ಸನಿಲ್, ಶ್ರೀ ಬಿಪಿ ದಿವಾಕರ್, ಶ್ರೀಮತಿ ಉಮಾವತಿ ಹಾಗೂ ಸಂಘದ ಎಲ್ಲ ಸಲಹಾ ಸಮಿತಿ ಸದಸ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ, ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಸರ್ವ ಸದಸ್ಯರಿಗೂ, ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಎಲ್ಲ ವೈದ್ಯರಿಗೂ, ಸಿಬ್ಬಂದಿ ವರ್ಗದವರಿಗೂ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ಪಿಗ್ಮಿ ಏಜೆಂಟರಿಗೂ, ಛಾಯಾಗ್ರಾಹಕರಿಗೂ, ಗ್ರಾಹಕ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಕೋರಿದ ನಮ್ಮ ಸಂಘದ ಸಿಒ ಆಗಿರುವಂತಹ ಸೌಮ್ಯ ವಿಜಯ್ ಮೇಡಮ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಖಾಧಿಕಾರಿಯಾಗಿರುವಂತಹ ಶ್ರೀಮತಿ ಹಿರಣಾಕ್ಷಿ ಮೇಡಮ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘದ ಇಂದಿನ ದಶಮಾನೋತ್ಸವದ ಪ್ರಯುಕ್ತ ಮೆಗಾ ಶಿಬಿರದ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ಪ್ರೊಫೆಸರ್ ಹಾಗೆ ಚೋಡಿ ಮಕ್ಕಳ ವಿಭಾಗ ಕಣಚೂರು ಇದರ ಡಾಕ್ಟರ್ ಶಂಶಾದ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೀವೆಲ್ಲ ಭಾಳ ಅದೃಷ್ಟವಂತರು. ಇಲ್ಲಿ 8 ರಿಂದ 9 ಮೆಡಿಕಲ್ ಕಾಲೇಜ್ ಇದೆ. ಎಲ್ಲ ತಜ್ಞರು ಇಲ್ಲಿ ನಿಮಗೆ ಯಾವಾಗಾದರೂ ಸಿಗ್ತಾರೆ. ಸೊ ಇವತ್ತು ಕ್ಯಾಂಪ್ ಇದೆ, ಇವತ್ತು ನಾವು ಉಚಿತವಾಗಿ ನೋಡ್ತೀವಿ. ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಯಾವಾಗಲೂ 24 ಗಂಟೆ ಎಲ್ಲ ಥರದ್ದು ಎಮರ್ಜೆನ್ಸಿ ಸರ್ವಿಸಸ್ಸು ಮತ್ತು ಸೀನಿಯರ್ ಕನ್ಸಲ್ಟೆಂಟ್ಸು 24 ಗಂಟೆ ನಿಮಗೆ ಯಾವಾಗಲೂ ಸರ್ವಿಸ್ ಕೊಡೋಕ್ಕೆ ರೆಡಿ ಇರ್ತಾರೆ. ಯಾವುದೇ ಕಾಯಿಲೆಗಾಗಲಿ ನಿಮಗೆ ಫಿಸಿಷಿಯನ್ ಬೇಕಾ, ಸರ್ಜನ್ ಬೇಕಾ, ಅಥವಾ ಮಹಿಳೆಯರ ಡಾಕ್ಟ್ರು ಬೇಕಾ, ಡೆಲಿವರಿ ಬಗ್ಗೆ ಎಲ್ಲರ ಬಗ್ಗೆ ಯಾವತ್ತೂ 24 ಗಂಟೆ ಸರ್ವಿಸ್ ಉಂಟು. ಇವತ್ತು ಕ್ಯಾಂಪ್ ಮಾಡಿ ಹೋಗೋದು ಅಲ್ಲ. ಮತ್ತು ಆರೋಗ್ಯ ಕಾಪಾಡಬೇಕಾದ್ರೆ ನಮಗೆ ಇತ್ತೀಚೆಗೆ ಅಂಥ ಕಾಯಿಲೆ ಆಗಿದ್ದು ಎಲ್ಲರಿಗೂ ಗೊತ್ತಿದೆ, ಕೋವಿಡ್ ಕಾಯಿಲೆ. ಇವತ್ತು ಕೂಡ ಅದು ಹೋಗ್ತಾ ಇಲ್ಲ. ಅದಕ್ಕೆ ಈಗ ಸರ್ಕಾರ ಮತ್ತೆ ಮಾಸ್ಕ್ ಕಡ್ಡಾಯವಾಗಿ ಮಾಡಿದೆ. ಕೈ ತೊಳೆಯೋದು, ಡಿಸ್ಟೆನ್ಸಿಂಗು ಮತ್ತು ಮಾಸ್ಕ್ ಹಾಕೋದು ಭಾಳ ಅಗತ್ಯ. ಅನಗತ್ಯವಾಗಿ ಹೊರಗಡೆ ಹೋಗೋದು ಬರೋದು, ಜನರು ಸೇರೋದು ಇದೆಲ್ಲ ಮಾಡಬಾರ್ದು. ಸೊ ಈ ಕಾಯಿಲೆ ಬಂದ ಮೇಲೆ ತುಂಬ ನಮ್ಮ ಇಕಾನಮಿಗೂ ಪೆಟ್ಟಾಗಿದೆ. ಕೆಲವೊಂದು ವಿಷಯ ಏನಂದರೆ, ನಮ್ಮ ಆರೋಗ್ಯ ಕಾಪಾಡಬೇಕಾದ್ರೆ ನಾವು ಏನು ಮಾಡಬೇಕಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮಗೆ ಸಾಕಷ್ಟು ಮನುಷ್ಯನಿಗೆ ಎಕ್ಸರ್ಸೈಸ್ ಬೇಕು. ಅದು ಇಲ್ಲ ಅಂತ ಹೇಳಿದರೆ ಭಾಳ ಕಷ್ಟ. ರೆಗ್ಯುಲರ್ ವಾಕಿಂಗು ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅದನ್ನು ಮಾಡಬೇಕು. ಅದರಲ್ಲಿ ನಿಮಗೆ ಸಕ್ಕರೆ ಕಾಯಿಲೆ ಆಗಲಿ, ಬಿ ಪಿ ಕಾಯಿಲೆ ಆಗಲಿ ಎಲ್ಲ ಕಡಿಮೆ ಆಗ್ತದೆ. ಮಾತ್ರೆ ತಗೊಂಡ್ರೆ ತಾತ್ಕಾಲಿಕವಾಗಿ ಕಡಿಮೆ ಆಗ್ತದೆ. ಆದರೆ ನಿಮಗೆ ಹೆಚ್ಚು ಒಳ್ಳೆಯ ಆರೋಗ್ಯ ಬೇಕಾದರೆ ಒಳ್ಳೆಯ ಆಹಾರ, ಏನು ಆಹಾರ ತಿನ್ನಬೇಕು, ಏನು ತಿನ್ನಬಾರ್ದು. ಈಗ ನಮಗೆ ಮಲ್ಟಿನ್ಯಾಷನಲ್ಸ್ ಬಂದ ಮೇಲೆ ಅವರು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಕಂಟ್ರಿನಲ್ಲಿ ಸಿಗೋವಂಥ ವೆಜಿಟೇಬಲ್ಸು, ಆಹಾರ ಯಾವ ದೇಶದಲ್ಲೂ ಸಿಗೋದಿಲ್ಲ. ಅದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ತಾಯಿ ಹಾಲು ಕೊಡೋದಿಲ್ಲ, ಬೇರೆ ಡಬ್ಬಿ ಹಾಲು ಕೊಡೋದು, ಮತ್ತು ಅವ್ರು ಮಾಡುವಂಥದ್ದು ಆಹಾರಗಳು ಕೊಡೋದು. ಅದರಲ್ಲಿ ಏನು ಇರೋದಿಲ್ಲ, ಶಕ್ತಿ ಬರೋದಿಲ್ಲ, ಬರೀ ದುಡ್ಡು ಖರ್ಚಾಗ್ತದೆ. ಮತ್ತು ಈ ಮಲ್ಟಿನ್ಯಾಷನಲ್ಗಳು ಏನು ಮಾಡಿದರು, ಈಗ ಒಂದು 50-60 ವರ್ಷದಿಂದ ಕೊಲೆಸ್ಟ್ರಾಲ್ ಸರಿ ಇಲ್ಲ, ಕೊಲೆಸ್ಟ್ರಾಲ್ ಒಳ್ಳೆಯದಲ್ಲ, ಇದನ್ನು ತಗೊಂಡ್ರೆ ನಿಮಗೆ ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತ. ಈಗ ಮತ್ತೆ ಹೇಳ್ತಾರೆ ಕೊಲೆಸ್ಟ್ರಾಲ್ ಭಾಳ ಒಳ್ಳೆಯದು, ಅದರಿಂದ ಏನು ಹಾನಿ ಆಗೋದಿಲ್ಲ ಅಂತೇಳಿ. ಆವತ್ತು ಅವ್ರು ಏನು ಹೇಳಬೇಕಾಗಿತ್ತು ಅಂಥೇಳಿದರೆ, ಸಕ್ಕರೆ ತಿನ್ನಬೇಡಿ ಜಾಸ್ತಿ, ನ್ಯಾಚುರಲ್ ಫುಡ್ ತಗೊಳ್ಳಿ, ರಿಫೈನ್ಡ್ ಫುಡ್ ತಗೋಬಾರ್ದು. ಆ ವಿಷಯ ಹೇಳಲಿಲ್ಲ ಅವರು.
ಯಾಕಂದರೆ ಅವ್ರದ್ದು ಎಷ್ಟೋ ಬಿಸ್ನೆಸ್ ಬಿದ್ದೋಗುತ್ತೆ ಸಕ್ಕರೆ ಒಂದು ಅವಾಯ್ಡ್ ಮಾಡಿ ಅಂತ ಹೇಳಿದರೆ. ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಸಕ್ಕರೆ ಕಾಯಿಲೆ, ಹಾರ್ಟ್ ಕಾಯಿಲೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದರೆ 25 ವರ್ಷದ ಹುಡುಗರಿಗೆ, 30 ವರ್ಷದ ಹುಡುಗರಿಗೆ ಬರ್ತಾ ಇದೆ. ಮತ್ತು ಇನ್ನೊಂದು ಏನಂದರೆ ಈ ಫುಡ್ ಪ್ರಿಸರ್ವೇಷನ್, ಎಲ್ಲ ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇವನ್ ನೀವು ಒಂದು ಹಣ್ಣು ತಗೊಳ್ಳಿ, ಅದನ್ನು ಮಾರೋಕ್ಕಿಂತ ಮುಂಚೆ ಅದನ್ನು ಕೆಮಿಕಲ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಇದನ್ನು ಯಾವ ರೀತಿ ತಡೆ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಆದಷ್ಟು ನೀವು ಮನೇಲಿ ಈಗ ಪಪಾಯ ಇದೆ, ನಿಮ್ಮ ಹತ್ರ ಮಾವಿನ ಗಿಡ ಇದ್ದರೆ ಅಥವಾ ಹಲಸಿದ್ರೆ, ಈಗಿನ ಮಕ್ಳಿಗೆ ಕೇಳಿ ಹಲಸು ತಿನ್ನೋದೇ ಇಲ್ಲ. ಅದು ಭಾಳ ಒಳ್ಳೆಯ ಆಹಾರ, ಅದರಲ್ಲಿ ಫೈಬರ್ ಇದೆ, ಒಳ್ಳೆ ಫ್ರುಕ್ಟೋಸ್ ಅಂತ ಶುಗರ್ ಇದೆ, ಇಂಥದ್ದು ಒಳ್ಳೆಯದು. ಅಲ್ಲಿ ಹೋಗಿ ಚಾಕ್ಲೇಟು, ಈಗ ನಿಮಗೆ ಕ್ಯಾಡ್ಬರಿ ಚಾಕ್ಲೇಟ್ ಕೊಡ್ತಾನೆ ಅವನು, ಒಂದು ಹಣ ಜಾಸ್ತಿ, ಜೊತೆಗೆ ಅದರಲ್ಲಿ ಏನೇನು ಮಿಕ್ಸ್ ಮಾಡ್ತಾರೆ ಅಂದರೆ ಇನ್ಕ್ಲೂಡಿಂಗ್ ಸಮ್ ಕಾಕ್ರೋಚ್, ಅಂದರೆ ನಿಮಗೆ ಜಿರಳೆದು ಕೆಲವು ಅಂಶ ಹಾಕ್ತಾರೆ ಅದರಲ್ಲಿ ಟೇಸ್ಟ್ ಬರಲಿಕ್ಕೆ. ಇದೆಲ್ಲ ಕರೆಕ್ಟ್ ಗೊತ್ತಾದರೆ ನಿಮಗೆ ಅದನ್ನು ನೀವು ತಿನ್ನೋದೇ ಇಲ್ಲ. ಬಟ್ ನಾವು ಮಕ್ಕಳಿಗೆ ರೂಢಿ ಮಾಡೋದು ಏನು, ಫಸ್ಟ್ ಕೊಡೋದೇ ಚಾಕ್ಲೇಟ್, ಅದ್ರ ಬಳಿ ಹಣ್ಣು ಹಂಪಲ ತಿನ್ನಿ, ಯಾರೂ ತಿನ್ನೋದಿಲ್ಲ. ತರಕಾರಿ ತಿಂತಾರೆ ನಿಮ್ಮ ಮಕ್ಕಳು? ಇಲ್ಲ. ಏನು ತಿಂತಾರೆ? ಫಾಸ್ಟ್ ಫುಡ್ಡು. ಎಲ್ಲಿ ನೋಡಿ ನೀವು ಯಾವುದೇ ಮಾಲಿಗೆ ಹೋಗಿ ಫಾಸ್ಟ್ ಫುಡ್ಡಲ್ಲಿ ಜನ ನಿಂತಿರ್ತಾರೆ. ಫಾಸ್ಟ್ ಫುಡ್ಡಲ್ಲಿ ಏನು ಪ್ರಾಬ್ಲಮ್ ಅಂದರೆ ಎರಡು. ಒಂದು, ಅವರು ಆಯಿಲ್ ಯೂಸ್ ಮಾಡೋದು ಭಾಳ ಲೋ ಕ್ವಾಲಿಟಿ ಆಯಿಲ್, ಅದು ಹಾನಿಕಾರಕ. ಎರಡನೇದು ಸಾಲ್ಟ್, ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ನೋಡಿ. ಮತ್ತು ಟೇಸ್ಟ್ ಎನ್ಹ್ಯಾನ್ಸಿಂಗ್ ಏಜೆಂಟ್ಸ್ ಅಂತ ಹಾಕ್ತಾರೆ ಅವರು. ನಾನು ಈ ವಿಷಯಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕೆಲವರು ತಂದೆ ತಾಯಿಗಳು ಅಜ್ಜಿಂದ್ರೆಲ್ಲ ಇದ್ದಾರೆ. ನಾವೆಲ್ಲ ಸಣ್ಣ ಹುಡುಗರಿದ್ದಾಗೆಲ್ಲ ಇದಕ್ಕೆ ಯಾವುದಕ್ಕೂ ನಾವು ತಿಂದೂ ಇಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿದೆ, ಇವತ್ತುವರೆಗೂ ಬಾಳ್ತಾ ಇದ್ದೀವಿ. ಆದರೆ ನಮ್ಮ ಮುಂದಿನ ಪೀಳಿಗೆ ಕರೆಕ್ಟ್ ಆಹಾರ, ಕರೆಕ್ಟ್ ಎಕ್ಸರ್ಸೈಸು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಈಗ ಬಂದಿರುವಂಥದ್ದು ಮಲ್ಟಿನ್ಯಾಷನಲ್ ಕಂಪನೀಸು ನಾವು ಪ್ರಾಡಕ್ಟ್ಸ್ ತೊಗೊಂಡು ನಾವು ದುಡ್ಡು ಖರ್ಚು ಮಾಡಿ ನಮ್ಮ ಆರೋಗ್ಯನೂ ಹಾಳು ಮಾಡಿಕೊಂಡ್ರೆ ನಮ್ಗೆ ಯಾರು ಇದನ್ನು ನಾವು ಯಾರಿಗೆ ಬೇಡಬೇಕು? ಇದು ನಾವಾಗಿ ತಿದ್ದಬೇಕಿದೆ ಅಲ್ಲ. ಮಗುಗೆ ತಾಯಿ ಹಾಲು 6 ತಿಂಗಳವರೆಗೆ ಕೊಡಬೇಕು, ಅದ್ರ ಮೇಲೆ 2 ವರ್ಷದವ್ರು ಕಂಟಿನ್ಯೂ ಮಾಡಬೇಕು. ಮಗುಗೆ ಏನು ಆಹಾರ ಕೊಡಬೇಕು ಅಂತ ತಾಯಿ ಗರ್ಭಿಣಿ ಆಗೋಕ್ಕಿಂತ ಮುಂಚೆನೇ ಅವಳು ಇದೆಲ್ಲ ಪ್ಲ್ಯಾನ್ ಮಾಡಬೇಕು. ಅದು ಯಾರೂ ಮಾಡೋದಿಲ್ಲ. ಸೊ ಈಗಿನ ಪರಿಸ್ಥಿತಿನಲ್ಲಿ ನಮ್ಮಲ್ಲಿ ಬೆಳೆಯುವಂಥ ಹಣ್ಣು ಬಾಳೆ ಇದೆ, ಪಪ್ಪಾಯ ಇದೆ, ಮ್ಯಾಂಗೋ ಇದೆ, ಹಲಸಿನಕಾಯಿ ಇದೆ, ಇವೆಲ್ಲ ಉಪಯೋಗಿಸ್ಬೇಕು. ಎಲ್ಲ ಥರದ್ದು ಸೊಪ್ಪು ಸಿಗ್ತದೆ, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇಂಥ ಆಹಾರ ಸ್ಟಾರ್ಟಿಂಗಿಂದನೇ ತಿಂದರೆ ಇದೆಲ್ಲ ರಿಫೈನ್ಡ್ ಫುಡ್ಡು, ಈ ಸ್ವೀಟ್ಸು ಮತ್ತು ಈ ಫಾಸ್ಟ್ ಫುಡ್ಡು ಅದನ್ನೆಲ್ಲ ಬಿಟ್ಟರೆ ಎಲ್ಲರಿಗೂ ವಯಸ್ಸಿಗೆ ತಕ್ಕಂಥ ಕಾಯಿಲೆ ಬರ್ತದೆ. ಇದು ಬರೋದಿಲ್ಲ ಅಂದೇನಿಲ್ಲ. 50 ವರ್ಷಕ್ಕೆ 60 ವರ್ಷಕ್ಕೆ ಸ್ವಲ್ಪ ಸಕ್ಕರೆ ಬರ್ಬೋದು, ಸ್ವಲ್ಪ BP ಕಾಯಿಲೆ ಬರ್ಬೋದು. ಆದರೆ 20-25 ವರ್ಷಕ್ಕೆ BP ಕಾಯಿಲೆ, ಸಕ್ಕರೆ ಕಾಯಿಲೆ ಬಂದರೆ ಅವ್ನು ಏನು ಮಾಡಬೇಕು? ಆದ್ದರಿಂದ ಈ ಕೆಲವೊಂದು ಮಾತು ಗಮನಿಸಿ. ನಿಮಗೆ ಯಾವುದೇ ಸಲಹೆ ಬೇಕು ಅಂದರೆ ನಮ್ಮ ಕಾಲೇಜಿನಲ್ಲಿ ಯಾವಾಗಲೂ ಫಿಸಿಷಿಯನ್ಸ್ ಇದ್ದಾರೆ, ಮಕ್ಕಳು ತಜ್ಞರು ಇದ್ದಾರೆ. ನೀವು ಯಾವತ್ತೂ ಬಂದು ಸಲಹೆ ಕೇಳ್ಬೋದು, ನಮ್ಮ ಮಕ್ಕಳಿಗೆ ಆಹಾರ ಏನು ಕೊಡಬೇಕು. ದೊಡ್ಡವ್ರು ನಮ್ಮ ಫಿಸಿಷಿಯನ್ಸ್ ಯಾವಾಗಲೂ ಅವೈಲಬಲ್ ಇರ್ತಾರೆ. ಬಂದು ಕೇಳಿಬಿಟ್ಟು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು. ಇಷ್ಟು ಮಾತು ಹೇಳಿ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಬೇರೆ ಸಿಬ್ಬಂದಿಗಳು ಬಂದಿದ್ದಾರೆ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ಒಂದು ಅವಕಾಶ ಕೊಟ್ಟಿದ್ದು ಮಾತಾಡಲಿಕ್ಕೆ ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಟೆಕಾರ ಪಂಚಾಯತ್ ಇನ್ನೊಂದು ಸದಸ್ಯರಾಗಿರುವಂತಹ ಶ್ರೀಮತಿ ಅನಿತಾ ಮೇಡಮ್ ಅವರು ವೇದಿಕೆಗೆ ಬಂದು ಸಂಘದ ಅಧ್ಯಕ್ಷರಿಂದ ಹೂವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಕರೆದು ಕುತ್ಕೊಳಿಸಿದ್ದಾರೆ. ನಿಜವಾಗಿಯೂ ನಾನು ಏನೂ ಅಲ್ಲ, ಆದರೂ ಇಲ್ಲಿ ಬಂದದಕ್ಕೆ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ, ಈ ಇಂದಿನ ಕಾರ್ಯಕ್ರಮವು ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಇನ್ನು ಮುಂದಕ್ಕೂ ಇಂಥ ಕಾರ್ಯಕ್ರಮಗಳು ಈ ಸಮಸ್ಯೆಯ ಪರವಾಗಿ ಜರಗಲಿ ಅಂತ ಹೇಳ್ತಾ, ಇಲ್ಲಿನ ಈ ಸಂಘದ ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ. ನಮಗೆ ಕೋಟೆಕಾರನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರು ಬಂದು ಇಲ್ಲಿ ಬೂಸ್ಟರ್ ಡೋಸ್ ಅನ್ನು ನೀಡುವಂತಹ ಕಾರ್ಯಕ್ರಮ
ಹಾಗೂ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದರ ವತಿಯಿಂದ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಬಂದು ಇಂದು ವಿಶೇಷವಾದಂಥ ತಪಾಸಣಾ ಶಿಬಿರ ಹಾಗೂ ಅದಕ್ಕೆ ಮುಂದಿನ ಚಿಕಿತ್ಸೆ ಬೇಕಾಗುವಂತಹ ಒಂದು ಉತ್ತಮ ಸೇವೆಯನ್ನು ನೀಡಲಿಕ್ಕೆ ಕಣಚೂರು ವೈದ್ಯಕೀಯ ಸಂಸ್ಥೆ ಮುಂದೆ ಬಂದಿದೆ. ಈ ಒಂದು ನಮ್ಮ ಸಂಸ್ಥೆಯ ಮೂಲಕ ನಡೆಯುವಂತಹ ಇದು 38ನೇ ಆರೋಗ್ಯ ಶಿಬಿರ. ಈಗಾಗಲೇ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘವು ನಿರಂತರವಾಗಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುತ್ತಾ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡುತ್ತಾ ಕಣ್ಣಿನ ಕ್ಯಾಟ್ರಾಕ್ಟ್ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ನೆರವೇರಿಸುತ್ತಾ ಬಂದಂಥ ರೋಗಿಗಳಿಗೆ ಉಚಿತ ಔಷಧಿಯ ಜೊತೆಯಲ್ಲಿ ಆರೋಗ್ಯ ಕಾರ್ಡನ್ನು ಕೂಡ ಉಚಿತವಾಗಿ ನೀಡುವಂಥ ಕಾರ್ಯಕ್ರಮವನ್ನು ಹಲವಾರು ಕಡೆ ಹಮ್ಮಿಕೊಂಡು ಬಂದಿದೆ. ಈ ಒಂದು ಶಿಬಿರದಲ್ಲಿ ಸಾರ್ವಜನಿಕರಿಗೆ ಹಾಗೂ ಸಂಘದ ಸದಸ್ಯರಿಗೆ ಉಪಯೋಗವಾಗಲಿ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸ್ತಾ ಇದ್ದೇವೆ. ಈ ಶಿಬಿರದಲ್ಲಿ ಎಷ್ಟೊಂದು ಯಶಸ್ವಿಯಾಗಿದೆ ಅಂತ ಹೇಳಿದರೆ, ಎಷ್ಟೋ ಕಡೆ ತುಂಬ ಕಡು ಬಡ ರೋಗಿಗಳಿಗೆ ಅವರ ಶಸ್ತ್ರಚಿಕಿತ್ಸೆ ವೆಚ್ಚವನ್ನು ಭರಿಸಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ನಾವು ಕೆಲವೊಂದು ಆರೋಗ್ಯ ಸಂಸ್ಥೆಗಳ ಮೂಲಕ ವೈದ್ಯಕೀಯ ಕಾಲೇಜುಗಳ ಮೂಲಕ ಮಾತಾಡಿ ಅವರಿಗೆ ಬೇಕಾಗುವಂಥ ಚಿಕಿತ್ಸೆಯನ್ನು ಕೊಡಿಸಿದಂಥ ಹೆಮ್ಮೆ ಆತ್ಮಶಕ್ತಿ ವಿದ್ಯುತ್ ಸಹಕಾರಿ ಸಂಘಕ್ಕಿದೆ. ಯಾಕಂತ ಹೇಳಿದ್ರೆ ಆರೋಗ್ಯ ಮುಖ್ಯ, ಹಣ ಯಾವಾಗಲೂ ಬರ್ತದೆ. ಈಗ ಯಾಕಂತೇಳಿದ್ರೆ ಈ ಕೊರೋನಾ ಬಂದ ನಂತರ ನಾವು ಕಲ್ತದ್ದು ಯಾವುದು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಆರೋಗ್ಯ ಮುಖ್ಯ ಎನ್ನುವ ನಿಟ್ಟಿನಲ್ಲಿ ಈ ಕೊರೋನಾ ಎಲ್ರಿಗೂ ಒಂದು ಪಾಠ ಕಲಿಸಿದೆ. ನಾವು ಆರೋಗ್ಯವನ್ನು ಒಂದು ಕಾಪಾಡುವ ಎನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಈಗ ಕಾರ್ಯತತ್ಪರಾಗಿದ್ದೀವಿ. ಮುಖ್ಯವಾಗಿ ನಾನು ಇಷ್ಟೇ ಹೇಳಬೇಕು, ಆತ್ಮಶಕ್ತಿ ಸಹಕಾರಿ ಸಂಘವು ಕೇವಲ ಒಂದು ಬ್ಯಾಂಕಿಂಗ್ ಸೇವೆ ಅಲ್ಲ. ಬ್ಯಾಂಕಿಂಗ್ನಲ್ಲಿ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಕಡಿಮೆ ಇಲ್ಲದ ಸೇವೆಯನ್ನು ನಾವು ನೀಡ್ತಾ ಬಂದಿದ್ದೇವೆ. ಯಾವುದೇ ಒಂದು ರಾಜ್ಯದಲ್ಲಿರುವಂಥ ರಾಷ್ಟ್ರದಲ್ಲಿರುವ ಯಾವುದೇ ಒಂದು ಬ್ಯಾಂಕಿಗೆ ನಿಮಗೆ ಹಣ ಹಾಕಬೇಕಾದ್ರೆ ಆತ್ಮಶಕ್ತಿ ಸಂಘದ ಶಾಖೆಯಲ್ಲಿ ಬಂದು ನೀವು ಡೆಪಾಸಿಟ್ ಮಾಡಿದರೆ ಅಲ್ಲಿಗೆ ಕೂಡಲೇ ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇದು ಎಷ್ಟೋ ಜನರಿಗೆ ಅವರ ಓಡಾಡುವಂಥ ವೆಚ್ಚವನ್ನು ಉಳಿಸಿದೆ, ಅವರ ಸಮಯವನ್ನು ಕೂಡ ಉಳಿಸಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಶಾಖೆಗಳಿಗೆ ಸೇವೆ ಮಾಡುವಂಥ ನಾವು ಒಂದು ಸೇವೆಯನ್ನು ಕೂಡ ಪ್ರಾರಂಭಿಸಲಿದ್ದೇವೆ. ಹಾಗೂ ಈ ಸಂಘದ ಸೇವೆಯ ಜೊತೆಯಲ್ಲಿ ಇಂಥ ಒಂದು ಶಿಬಿರಗಳ ಸೇವೆಯನ್ನು ಕೂಡ ನೀವು ಪಡೆಯಿರಿ. ಹಾಗೂ ಎಲ್ರಿಗೂ ದೇವರು ಆಯುರಾರೋಗ್ಯ ಕೊಡಲಿ ಅಂತ ನಾನು ಕೇಳಿಕೊಳ್ತಾ, ಈ ದಶಮಾನ ಸಂದರ್ಭದ ಆಯೋಜಿಸುವಂಥ ಈ ಮೆಗಾ ಶಿಬಿರವು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದಂತಹ ಕಣಚೂರು ವೈದ್ಯಕೀಯ ಸಂಸ್ಥೆ ಹಾಗೂ ಇಲ್ಲಿನ ನಗರ ಆರೋಗ್ಯ ಸಂಸ್ಥೆ ಹಾಗೂ ಇಲ್ಲಿನ ಎಲ್ಲ ಗ್ರಾಹಕರು, ಸಿಬ್ಬಂದಿ ವರ್ಗ ಹಾಗೂ ಶಿರಡಿ ಸಾಯಿ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳಿಗೂ ಕೂಡ ನಾನು ವಂದಿಸುತ್ತಾ ಬಂದಂಥ ಎಲ್ಲರೂ ಕೂಡ ಶುಭವನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಹಾಗೂ ಇಲ್ಲಿ ಎಲ್ಲರೂ ಕೂಡ ಶಿಬಿರದ ಯಾವುದೇ ರೀತಿಯಲ್ಲಿ ಒಂದು ಗೊಂದಲ ಮಾಡದೆ, ಯಾಕಂತ ಹೇಳಿದ್ರೆ ಕಣ್ಣಿನ ಚಿಕಿತ್ಸೆ ಹಾಗೂ ಕನ್ನಡಕವನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಸಂಖ್ಯೆ ಎಷ್ಟೇ ಸಂಖ್ಯೆ ಬಂದರೂ ಕೂಡ ನಾವು ಮಧ್ಯಾಹ್ನ 12 ಗಂಟೆ ತನಕ ಈ ಒಂದು ಚೆಕಪ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೂಡಲೇ ಯಾಕಂತ ಹೇಳಿದ್ರೆ ಮಧ್ಯಾಹ್ನ 12 ಗಂಟೆ ನಂತರ ಬಂದಾಗ ಕಣ್ಣಿನ ಚಿಕಿತ್ಸೆಗೆ ರಶ್ ಆಗ್ತದೆ. ಆ ಸೇವೆಯನ್ನು ಪಡೆಯಲಿಕ್ಕೆ ಎಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಬಂದಂಥ ಎಲ್ಲರೂ ಕೂಡ ಒಂದೆರಡು ತರಿಸಿ ನನ್ನ ಎರಡು ಮಾತನ್ನು ಮುಗಿಸಿದೆ. ನಮ್ಮ ಸಂಘದ ಉಪಾಧ್ಯಕ್ಷರಾಗಿರುವಂತಹ ನೇಮಿರಾಜ್ ಸರ್ ಅವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಚಂದ್ರಹಾಸ್ ಮರಳಿ ಸರ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಹಕಾರ ನೀಡಿದ ಸಂಘ ಸಂಸ್ಥೆಗಳಿಗೆ ಸ್ಮರಣಿಕೆ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ ಚಿತ್ತರಂಜನ್ ಸರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ PRO ರಶೀದ್ ಸರ್ ಇವರು ಸಹ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದರ ಅಧಿಕಾರಿಯಾಗಿರುವಂತಹ ಪ್ರೀಮಾ ಮೇಡಮ್ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸ್ಥಾಪಕ ಸದಸ್ಯರಾಗಿರುವ ಭಾಸ್ಕರ್ ಸರ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಿದ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂತಹ
ಅಯ್ಯಪ್ಪ ಮಂದಿರ ಇದರ ಗುರುಸ್ವಾಮಿಯಾಗಿರುವಂತಹ ಭಾಸ್ಕರ್ ಸರ್ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣಿಕೆ ನೀಡಿದ ಸಂಘದ ಅಧ್ಯಕ್ಷರಾಗಿರುವಂತಹ ಚಿತ್ತರಂಜನ್ ಸರ್ ಇವರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಕೊನೆಯದಾಗಿ ಬಂದಿರುವಂತಹ ಅತಿಥಿಗಳನ್ನು ಧನ್ಯವಾದಗಳು ವೇಯಲು ಬರುತ್ತಿದ್ದಾರೆ. ಶಾಖಾಧಿಕಾರಿಯಾಗಿರುವಂತಹ ಶ್ರೀಮತಿ ಸೌಮ್ಯಲತಾ ಮೇಡಮ್ ಇವರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಶ್ವರರಾದ ಶ್ರೀ ಸುರೇಶ್ ಕೆಪಿ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರೊಫೆಸರ್ ಹಾಗೂ HOD ಮಕ್ಕಳ ವಿಭಾಗ ಕನೋಚೂರ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯ ಡಾಕ್ಟರ್ ಶಂಷದ್ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ ಸಂಘದ ಸ್ಥಾಪಕ ಸದಸ್ಯರಾದ ಶ್ರೀ BS ಭಾಸ್ಕರ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅಯ್ಯಪ್ಪ ಸ್ವಾಮಿ ಮಂದಿರದ ಗುರುಸ್ವಾಮಿಯಾದ ಶ್ರೀ ಭಾಸ್ಕರ್ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ P ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಆನಂದ್ S ಕೊಂಡಾನ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸೌಮ್ಯ ವಿಜಯ್ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಂಘದ ನಿರ್ದೇಶಕರಾದ ರಮಣಸ್ ಅನಿಲ್, BP ದಿವಾಕರ್, ಗೋಪಾಲ್ M, ಚಂದ್ರಾಸ್ ಮರಳಿ ಹಾಗೂ ಉಮಾವತಿ ಮೇಡಮ್ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಂಘದ ಸಲಹಾ ಸಮಿತಿ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಅನಿತಾ, ಕೋಟೆಕಾರ್ ಪಂಚಾಯತ್ ಸದಸ್ಯರು ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ನವೀನ್ ಕೊಂಡಾನ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕನಚೂರು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಸಂಶೋಧನಾ ವಿಭಾಗ ಇದರ ನುರಿತ ವೈದ್ಯರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಟೆಕಾರ್ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪಿಗ್ಮಿ ಏಜೆಂಟರು, ಛಾಯಾಗ್ರಾಹಕರಿಗೂ ಮಾಧ್ಯಮ ಮಿತ್ರದವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂಥ ಉದಯ್ ಶೆಟ್ಟಿ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಗ್ರಾಹಕರಿಗೂ ಧನ್ಯವಾದಗಳನ್ನು.